ಕಾಲೇಜು ಮುಗಿದ ಕ್ಷಣ ಡಾಕ್ಟರ್ ಇಂಜಿನಿಯರ್ ಎಂದು ಕಲಿತು ವಿದೇಶಕ್ಕೆ ಉದ್ಯೋಗವನ್ನ ಅರಸಿಕೊಂಡು ಹೋಗುವ ಇಂದಿನ ಯುವ ಜನತೆಗೆ ಕರಾವಳಿಯ ಯುವತಿಯೊಬ್ಬರು ಮಾದರಿಯಾಗಿದ್ದಾರೆ. ತಾವೇ ಸ್ಪೆಷಲ್ ಐಸ್ ಕ್ರೀಮ್ ತಯಾರಿಸಿ ಕಡಲ ಕಿನಾರೆಯಲ್ಲಿ ಮಾರಾಟ ಮಾಡ್ತಾ ತನ್ನದೇ ಸ್ವ ಉದ್ಯೋಗದ ಹಾದಿ ಕಂಡುಕೊಂಡಿದ್ದಾರೆ. ಯಾರೀಕೆ ಅಂತೀರಾ? ಬನ್ನಿ ಈ ವರದಿ ನೋಡಿ. ಕಾರ್ಪೊರೇಟ್ ಕಂಪನಿ ಜಂಜಾಟ ಕಿರಿಕಿರಿಗೆ ಗುಡ್ ಬೈ. ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಮಸ್ಕಾ ಬನ್ ಟೀ ಮಾರಾಟ. ಸ್ವ ಉದ್ಯೋಗದ ಹಾದಿ ಕಂಡುಕೊಂಡ ಮಾಡೂರಿನ ಚೇತನ ರಾವ್. ಕಾರ್ಪೊರೇಟ್ ಕಂಪನಿ ಒತ್ತಡ, ಟಾರ್ಗೆಟ್, ಹಿರಿಯ ಅಧಿಕಾರಿಗಳ ನಿತ್ಯ ಕಿರಿಕಿರಿಯಿಂದ ಕೆಲಸಕ್ಕೆ ರಾಜೀನಾಮೆ ನೀಡಿ ತನ್ನದೇ ಉದ್ಯೋಗದ ಹಾದಿ ಹಿಡಿದವರು ಚೇತನ ರಾವ್ ಎಂಬ ದಿಟ್ಟ ಹೆಣ್ಣು ಮಗಳು. ತಾನೇ ಕೈಯಾರೆ ಮಸ್ಕಾ ಬನ್ ಮತ್ತು ಮಸಾಲಾ ಟೀ ಮಾಡುವ ಮೂಲಕ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಮಾರಾಟ ಮಾಡಿ ಸ್ವಾವಲಂಬಿಯಾಗಿ ಅದರಲ್ಲಿ ಖುಷಿ ಕಾಣುತ್ತಿದ್ದಾರೆ. 25,000 ಹೂಡಿಕೆ ಮಾಡಿ ಮಸ್ಕಾ ಬನ್ ಟೀ ಮಾರಾಟ. ಕೋಟೆಕಾರು ಮಾಡೂರಿನ ನಿವಾಸಿ ಚೇತನ ರಾವ್ ಫುಡ್ ಟ್ರಕ್ ಆರಂಭಿಸುವ ಕನಸು ಕಂಡರೂ ಆರ್ಥಿಕ ಅಡಚಣೆಯಿಂದ ಅದು ಸಾಧ್ಯವಾಗಲಿಲ್ಲ. ಉತ್ತಮ ಉದ್ಯೋಗದಲ್ಲಿದ್ದರೂ ಅಲ್ಲಿನ ಒತ್ತಡದ ಜೀವನಕ್ಕೆ ಹೊಂದಿಕೊಳ್ಳಲಾಗಿಲ್ಲ. ಕೊನೆಗೆ 25,000 ರೂಪಾಯಿ ಹೂಡಿಕೆ ಮಾಡಿ ಮಸ್ಕಾ ಬನ್ ಮಸಾಲಾ ಟೀ ವ್ಯಾಪಾರ ಆರಂಭಿಸಿದರು. ಉಳ್ಳಾಲ ಸೋಮೇಶ್ವರ ಕಡಲ ತೀರದಲ್ಲಿ ಪ್ರತಿದಿನ ಸಂಜೆ 4:30ರಿಂದ 7:30ರವರೆಗೆ ಸಣ್ಣ ಟೇಬಲ್ ಇಟ್ಟು ವ್ಯಾಪಾರ ನಡೆಸುತ್ತಿರುವ ಚೇತನ ಕಳೆದ 4 ತಿಂಗಳಿಂದ ಮನೆ ಮದ್ದಿನಲ್ಲಿ ತಯಾರಿಸಿದ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುತ್ತಾ ಜನಾನುರಾಗಿಯಾಗಿದ್ದಾರೆ. ನನ್ನ ಮನೆಯವರು ನನ್ನ ಉದ್ಯೋಗಕ್ಕೆ ಸಹಕಾರ ನೀಡಿದ್ದಾರೆ ಎನ್ನುತ್ತಾರೆ ಚೇತನ. ನಾನು ಒಂದು ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಟಾರ್ಗೆಟ್ ಪ್ರೆಷರ್ ಅಂತ ಅನಿಸ್ತು. ಆಮೇಲೆ ಈ ತರ ಒಂದು ಕಾನ್ಸೆಪ್ಟ್ ಅಂದ್ರೆ ಫುಡ್ ಟ್ರಕ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಬಟ್ ಫುಡ್ ಟ್ರಕ್ ಅಲ್ಲಿ ಏನಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ಅದು ನನಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ನಾನು ಅನ್ಕೊಂಡೆ ಫಸ್ಟ್ ಸಣ್ಣದ್ರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಹಾಗಾಗಿ ಒಂದು ಪೇಸ್ಟ್ರಿ ಕೇಕ್ ಬನ್ ಮಸ್ಕಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಬನ್ ಮಸ್ಕಾ ಮತ್ತೆ ಅದರಲ್ಲಿ ಚಾಕ್ಲೇಟ್ ಮತ್ತೆ ವೆನಿಲಾ ಫ್ಲೇವರ್ 2 ಫ್ಲೇವರ್ ಇದೆ. ಹಾಗಾಗಿ ಈಗ ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಪೇಸ್ಟ್ರಿ ಕೇಕ್ ಇದೆ, ಡಾರ್ಕ್ ಚಾಕ್ಲೇಟ್ ಮತ್ತೆ ವೆನಿಲಾ, ಸ್ಟ್ರಾಬೆರಿ ಮತ್ತೆ ತಿರಮಿಸು ಫ್ಲೇವರ್ ಇದೆ, ರಸ್ಮಲೈ, ಲೀಚಿ ಫ್ಲೇವರ್. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಮಸಾಲಾ ಟೀ. ಮಸಾಲಾ ಟೀ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಅಂದ್ರೆ 10 ರೂಪೀಸ್ ಅಷ್ಟೇ. ಜನಗಳು ತುಂಬಾ ಇಷ್ಟಪಡ್ತಾ ಇದ್ದಾರೆ ಮಸಾಲಾ ಟೀ. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಅಂದ್ರೆ ಟೀ ಕುಡಿಯೋದವ್ರು ಕೂಡ ಇದನ್ನ ಟೇಸ್ಟ್ ಮಾಡಿ ಈಗ ನಂಗೆ ಡೈಲಿ ಕಸ್ಟಮರ್ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ಇದಕ್ಕೆ ಓನರ್ ನಾನೇ ಅಲ್ವಾ. ಹಾಗಾಗಿ ಯಾವ್ದೇ ಪ್ರೆಷರ್ ಇರಲ್ಲ, ನೆಮ್ಮದಿಯಾಗಿದ್ದೀನಿ. ಕಲ್ತಿರೋದಂದ್ರೆ ನನ್ನ ಫ್ರೆಂಡ್ ವಿಲ್ಮಾ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಅವರೇ ಪೇಸ್ಟ್ರಿ ಕೇಕ್ ಎಲ್ಲ ಹೇಳ್ಕೊಟ್ಟಿದ್ದು ಅವರೇ, ಅವ್ರ ಎಕ್ಸ್ಪರ್ಟ್ ಅದರಲ್ಲಿ. ಮತ್ತೆ ಬನ್ ಮಸ್ಕಾ ಎಲ್ಲ ಅದ್ ನಾನೇ ಪ್ರಿಪೇರ್ ಮಾಡಿದ್ದು. ಮತ್ತೆ ಇನ್ನೊಂದಿದೆ ಸ್ಪ್ರೌಟ್ಸ್ ಚಾಟ್ ಅಂತ, ಅದು ತುಂಬಾ ಹೆಲ್ದಿ ಇದೆ ಮತ್ತೆ ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿದೆ. ಡೈಲಿ ಇದ್ದೇನೆ 4:30 to 7:30 ತನಕ ಇದೆ. ಐಸ್ ಕ್ರೀಮ್ ಸೂಪರ್ ಆಗಿದೆ, ಗ್ರಾಹಕರ ಹರ್ಷ. ಇಲ್ಲಿ ಮಸಾಲಾ ಟೀ, ಮಸ್ಕಾ ಬನ್ ಜೊತೆಗೆ ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್ ಬನ್, ವಿವಿಧ ಪೇಸ್ಟ್ರಿ ಕೇಕ್ಗಳು ಲಭ್ಯ. ಎಲ್ಲಾ ಪದಾರ್ಥಗಳು ಮೊಟ್ಟೆರಹಿತವಾಗಿದ್ದು ಸಸ್ಯಾಹಾರಿಗಳಿಗೆ ಸೂಕ್ತವಾಗಿವೆ. ಅದರೊಂದಿಗೆ ಆರೋಗ್ಯಕರ ಮೊಳಕೆ ಕಾಳುಗಳ ಖಾದ್ಯವು ಇವರ ವಿಶೇಷ. ಕಪ್ಪು ಕಡಲೆ, ನೆಲಗಡಲೆ, ಮೂಂಗ್, ಕ್ಯಾರೆಟ್, ದಾಳಿಂಬೆ, ಜೋಳ ಸೇರಿಸಿ ತಯಾರಿಸುವ ಈ ಆಹಾರ ಗ್ರಾಹಕರ ಮೆಚ್ಚುಗೆ ಪಡೆದಿದೆ. ಚೇತನ್ ರಾವ್ ಅವರ ಶಾಪಿಗೆ ಈಗ ವಿಸಿಟ್ ಮಾಡಿದ್ದೇನೆ. ಇವರು ಸೋಮೇಶ್ವರ ಬೀಚ್ ಅಲ್ಲಿ ಎವ್ರಿ ಡೇ ಹಾಕ್ತಾರೆ. ನಾನು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ಇಲ್ಲಿ ಬಂದಾಗ ನಾನು ಇವರ ಮಸ್ಕಾ ಬನ್ ಆಗಿರ್ಬೋದು, ವೆನಿಲಾ ಫ್ಲೇವರ್ ಮತ್ತೆ ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಇದೆ. ತುಂಬಾನೇ ಸಖತ್ತಾಗಿರುತ್ತೆ. ಒಂದ್ಸತಿ ಬಂದು ನೋಡಿ ನೀವು ಸಹ ಟೇಸ್ಟ್. ನಾನಂತೂ ತುಂಬಾ ಲೈಕ್ ಮಾಡಿದ್ದೇನೆ. ಮತ್ತೆ ಇವರ ಚಾಯ್ ಸಹ ತುಂಬಾ ಚೆನ್ನಾಗಿದೆ, ಮಸಾಲಾ ಟೀ. ಸ್ವ ಉದ್ಯೋಗದಲ್ಲಿ ಶಿಸ್ತು ಮತ್ತು ಆತ್ಮವಿಶ್ವಾಸ ಬಹಳ ಮುಖ್ಯ. ಗೆದ್ದರೆ ಸಂತೋಷ, ಸೋತರೆ ಪಾಠ. ಇತರರಿಗಾಗಿ ದುಡಿಯುವುದಕ್ಕಿಂತ ನಮ್ಮದೇ ಕನಸಿಗಾಗಿ ದುಡಿಯುವುದರಲ್ಲಿ ಸಂತೃಪ್ತಿ ಇದೆ. ಸಂತೃಪ್ತಿ ಇದೆ. ಆರಂಭದಲ್ಲಿ ಟೀಕೆಗಳು ಬಂದರೂ ಅದನ್ನ ಮೆಟ್ಟಿ ನಿಂತು ಸಾಧಿಸುವ ಈಕೆಯ ಛಲಕ್ಕೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು.
ರವೀಶ್ ಮಾಣಿಲ, ನಮ್ಮ ಕುಡ್ಲ 24/7 ಮಂಗಳೂರು.